ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪಾವೂರು ಮತ್ತು ಹರೇಕಳ ಗ್ರಾಮಾಭಿವೃದ್ಧಿ ಹಾಗೂ ಇತರ ವಿಚಾರಗಳ ಬಗ್ಗೆ ಸ್ಥಳೀಯ ಶಾಸಕ ಯುಟಿ ಖಾದರ್ ನದಿ ಮಧ್ಯದಲ್ಲಿ ಬೋಟಿನಲ್ಲೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯ ಮುಖಂಡರೊಂದಿಗೆ ಸಭೆಯನ್ನು ನಡೆಸಿ ಚರ್ಚಿಸಿ ಹರೇಕಳ ಅಡ್ಯಾರ್ ಸೇತುವೆ ಮತ್ತು ಆಣೆಕಟ್ಟು ಕಾಮಗಾರಿ ಮುಗಿಯುತ್ತಾ ಬಂದಿದೆ. ಈ ನಡುವೆ ಡ್ಯಾಂನಿಂದ ಉಳಿಯ ಸಹಿತ ಸ್ಥಳೀಯ ನದಿಯ ತಟದಲ್ಲಿರುವಂತಹ ಮನೆಗಳು ಮುಳುಗುವ ಆತಂಕ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಶಾಸಕ ಖಾದರ್ ಪಾವೂರು ಗಾಡಿ ಗದ್ದೆಯಿಂದ ಹರೇಕಳ ತನಕ ಬೋಟಿನಲ್ಲೇ ತೆರಳಿ ಬೋಟಿನಲ್ಲೇ ನದಿ ಮಧ್ಯೆ ಸಭೆಯನ್ನು ನಡೆಸಿದರು. ಬಳಿಕ ಮಾತನಾಡಿದ ಅವರು 2018ರ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಣ್ಣ ನೀರಾವರಿ ಇಲಾಖೆಯ ಅಡಿ ಹರೇಕಳ ಸೇತುವೆಗೆ ಅನುದಾನ ಘೋಷಣೆ ಮಾಡಿದ್ರು. ಈ ಯೋಜನೆಯಿಂದ ಕರ್ನಾಟಕ ಕೇರಳ ಹೆದ್ದಾರಿ ಸಂಪರ್ಕ ಕ್ಷೇತ್ರದ ಗ್ರಾಮಗಳ ಸಂಪರ್ಕ, ಅಂತರ್ಜಲ ಅಭಿವೃದ್ಧಿ, ಮೀನುಗಾರಿಕೆ, ಪ್ರವಾಸೋದ್ಯಮದಂತಹ ಭವಿಷ್ಯದ ಅಭಿವೃದ್ಧಿಯ ಯೋಜನೆ ಇದಾಗಿದೆ ಎಂದರು. ಅಭಿವೃದ್ಧಿ ಆಗುವಾಗ ಕೆಲವೊಂದು ಸಮಸ್ಯೆ ಸ್ವಾಭಾವಿಕವಾದರೂ ಮುಂಜಾಗ್ರತೆಯನ್ನ ವಹಿಸಲಾಗಿದೆ. ಸೇತುವೆಯ ವಿಚಾರದಲ್ಲಿ ಸ್ಥಳೀಯರ ಭಯ ನಿವಾರಿಸಲು ಸಭೆಯನ್ನು ನಡೆಸಲಾಗಿದೆ. ಸ್ಥಳೀಯರಿಗೆ ಯಾವುದೇ ತೊಂದರೆ ಇಲ್ಲ. ಈ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗುವುದು. ಅನುದಾನ ಬಿಡುಗಡೆಯ ಬಗ್ಗೆ ನೀರಾವರಿ ಸಚಿವ ಮಾಧುಸ್ವಾಮಿ ಭರವಸೆ ನೀಡಿದ್ದಾರೆ. 1 ಕಿಲೋಮೀಟರ್ ನದಿ ಬದಿ ರಸ್ತೆ ನಿರ್ಮಾಣ 10 ಕೋಟಿ ಯೋಜನೆಯನ್ನು ರೂಪಿಸಲಾಗಿದ್ದು ಸರ್ವೆ ಆಗಿದೆ. ಬೋಟಿಂಗ್ಗೆ ಖಾಸಗಿಯವರು ಮುಂದೆ ಬಂದಿದ್ದಾರೆ. ಸಿಗಡಿ ಸಾಕಾಣಿಕೆ ಉದ್ಯಮಕ್ಕೆ ಅವಕಾಶ ಇದೆ ಎಂದು ತಿಳಿಸಿದರು. ಮಾದರಿಯಾಗಿರುವಂತಹ ಸಣ್ಣ ನೀರಾವರಿ ಇಲಾಖೆಯಿಂದ ಅತ್ಯಂತ ದೊಡ್ಡ ಒಂದು ಪ್ರಾಜೆಕ್ಟ್ ಆಗಿರುವಂತಹ ಹರೇಕಳದಿಂದ ಅಡ್ಯಾರಿಗೆ ಅಣೆಕಟ್ಟು ಹಾಗೂ ಸೇತುವೆ ನಿರ್ಮಾಣದ ಕಾಮಗಾರಿಯು 75% ಇವತ್ತು ಇವತ್ತು ಬಂದಿದೆ. ಈ ಒಂದು ಯೋಜನೆ 2018ರ ಬಜೆಟ್ನಲ್ಲಿ ಅವತ್ತಿನ ಮುಖ್ಯಮಂತ್ರಿಯಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಅವತ್ತು ಘೋಷಣೆ ಮಾಡಿ ತದನಂತರ ಪ್ರಾಜೆಕ್ಟ್ ರಿಪೋರ್ಟ್ ನಾವು ಇವತ್ತು ಮಾಡಿಕೊಂಡು ಜಿ ಶಂಕರ್ ಅವರ ನೇತೃತ್ವದ ಕೆಲಸಗಳು ಪ್ರಾರಂಭ ಆಗಿದೆ. ಅತ್ಯಂತ ಪ್ರಯೋಜನಕಾರಿಯಾದ ಬಹುಶಃ ಇವತ್ತು ನಮ್ಮ ಕ್ಷೇತ್ರದ ಗ್ರಾಮಗಳು ಸಂಪರ್ಕಿಸುವಂಥ ಒಂದು ಕೇಂದ್ರ ರಸ್ತೆ. ಎರಡನೇದು ಅಣೆಕಟ್ಟು ಆಗಿ ಇಲ್ಲಿ ಬಹುಶಃ 3.5 ಕಿಲೋಮೀಟರ್ ಸಿಹಿ ನೀರು ಇವತ್ತು ನಮಗೆ ಸಿಕ್ಕುವ ಮುಖಾಂತರ ಅಂತರ್ಜಲ ಅಭಿವೃದ್ಧಿ, ಮೀನುಗಾರಿಕೆ, ಪ್ರವಾಸೋದ್ಯಮ ಹಾಗೂ ಬಹುಶಃ ಭವಿಷ್ಯದ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಆಗ್ತದೆ. ದೊಡ್ಡ ಮಟ್ಟದ ಕೆಲಸ ಆಗುವಾಗ ಕೆಲವೊಂದು ಸಮಸ್ಯೆಗಳು ಸ್ಥಳೀಯ ಮಟ್ಟದಲ್ಲಿ ಕೂಡ ಆಗ್ತದೆ. ಈ ಸಂದರ್ಭ ಹರೇಕಳ, ಪಾವೂರು ಸುತ್ತಮ ಗ್ರಾಮದವರು ಕೂಡ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಆದರೆ ಆ ಪ್ರದೇಶದವರಿಗೆ ಒಂದು ಆತಂಕ ಮತ್ತು ಒಂದು ಭಯ ಇದೆ. ಏನಂತ ಹೇಳಿದರೆ, ನೀರು ನಿಂತಹ ಸಂದರ್ಭದಲ್ಲಿ ಭಾಳಷ್ಟು ನೂರಾರು ವರ್ಷಗಳಿಂದ ಒಂದು ದ್ವೀಪದಲ್ಲಿ ಜೀವನ ಮಾಡುವಂಥ ಜನಸಾಮಾನ್ಯರಿಗೆ ಇವತ್ತು ಒಂದು ನೆಮ್ಮದಿಯ ಜೀವನ ಮಾಡಲಿಕ್ಕೆ ಮತ್ತು ನೀರು ಬಂದ ಸಂದರ್ಭದಲ್ಲಿ ಇವತ್ತು ಅವರಿಗೆ ಸಂಪರ್ಕ ಯಾವ ರೀತಿಯಿಂದ ಆಗುವುದೆಂಬ ಆ ಒಂದು ಭಯವನ್ನು ಇವತ್ತು ನಿವಾರಿಸಲು ಈ ಒಂದು ಜನಪ್ರತಿನಿಧಿಗಳು, ನಮ್ಮ ಧಾರ್ಮಿಕ ಗುರುಗಳು, ಸ್ಥಳೀಯ ಹುಲಿಯ ತೋಟದ ಸಂಬಂಧಪಟ್ಟಂತಹ ನಮ್ಮ ಜನಪ್ರತಿನಿಧಿಗಳು, ಪಾವೂರು ಮತ್ತು ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು, ಹಿರಿಯ ನಾಯಕರೆಲ್ಲರೂ ಕೂಡ ನಾವು ಸ್ವತಃ ಭೇಟಿ ಕೊಟ್ಟು ನಮ್ಮ ಮೈನ್ ಇರಿಗೇಷನ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಎಲ್ಲರ ತಂಡ ಮತ್ತು ಈ ಗುತ್ತಿಗೆದಾರರು ಕೂಡ ಕಾಂಟ್ರಾಕ್ಟರ್ಸ್ನ ಅವರು ಕೂಡ ಈ 2 ಸ್ಪಾಟನ್ನು ವಿಸಿಟ್ ಮಾಡಿಕೊಂಡು ಈಗ ಪರಿಸ್ಥಿತಿ ಏನಿದೆ, ಯಾಕಂತ ಹೇಳಿದರೆ ಅವತ್ತು ಇದಕ್ಕೆ ಪ್ಲ್ಯಾನ್ ಮಾಡುವಾಗ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ.